ನಾನು ಹಾಡು ಹೇಳ್ತಿದ್ದೆ, ಚಿಕ್ಕ ಹುಡುಗರಿಂದಲೂ ಹಾಡು ಹೇಳ್ತಿದ್ದೆ. ಹಾಡು ಹೇಳ್ಬೇಕಂದಾಗ ಹಂಸಲೇಖ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಜಾನಕಮ್ಮ ಅಂದರೆ ನಂಗೆ ತುಂಬ ಇಷ್ಟ. ಅವ್ರದ್ದು ಹಾಡುಗಳು, ಬಾಲಸುಬ್ರಹ್ಮಣ್ಯ ಜಾನಕಮ್ಮ ಹಾಡು ಕೇಳ್ತಿದ್ರು ಭಾಳ ಇಂಟ್ರೆಸ್ಟು. ಮತ್ತು ಹಂಸಲೇಖರ್ ಸಾಹಿತ್ಯ ಬರೆದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದೇ ಥರನೇ ಆಗಬೇಕಲ್ಲ. ನಮ್ಮ ಹತ್ರ ಹೋಗಿ ಮೊಬೈಲ್ ಇರಲಿಲ್ಲ, ಹಳ್ಳಿಗಳಲ್ಲಿ ಲ್ಯಾಂಡ್ಲೈನಲ್ಲಿ ಯಾರಾದರೂ ಸಾವಾದರೆ ಲ್ಯಾಂಡ್ಲೈನಲ್ಲಿ ಹೋಗಿ ಫೋನ್ ಮಾಡಬೇಕು. ಇಲ್ಲ ಫೋನ್ ಸಿಕ್ಕಲಿಲ್ಲ ಅಂದರೆ ಸಾವಾದಲ್ಲಿ ಅವ್ರ ಮನೆಗೆ ಹೋಗಿ ಹೇಳಕ್ಕೆ ಹೋಗ್ಬೇಕಿತ್ತು. ಆ ಥರ 2 ದಿವಸ ಆದರೂ ಊರಲ್ಲಿ ಹೆಣ ಹಂಗೆ ಇರೋದು, ಆ ಥರ ಸಮಸ್ಯೆಗಳಿರೋದು. ಅವಾಗ ಆ ಮೂಮೆಂಟಲ್ಲಿ ಆ ಥರ ಇದ್ದಾಗ ಆ ಮೂಮೆಂಟಲ್ಲಿ ನಾವು ಆ ಹಳ್ಳಿಯಲ್ಲಿದ್ದಾಗ ನಾನು ಹಾಡು ಮಾಡ್ತಿದ್ದೆ, ಹಾಡು ಹೇಳ್ತಿದ್ದೆ. ಹಂಸಲೇಖರ್ ಸರ್ದು ಹಾಡು ಬರೆದಿರೋದು. ಆವಾಗ ನನಗೆ ಜ್ಞಾಪನ ಬಂದಿದ್ದು ಅಂದರೆ ನನಗೊಂದು ಹಾಡು, ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು, ಧೈರ್ಯವಿರುವ ಜನರು ಬರಲಿ ನನ್ನದೇ ಎಂದಿಗೂ ಜಯ 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 ಜಯ. ಅಂದರೆ ಇದು ಜಯ ಅಂದರೆ ನಮ್ಮ ಮುಂದೆ ಯಾರೇ ನಮ್ಮ ದುಶ್ಮನ್ಗಳು ಬಂದರೂ ಮೇಲಿರೋ ಭಗವಂತನ ಮುಂದೆ ಯಾರ ಕೈಲೂ ಆಟ ಆಡೋಕ್ಕಾಗಲ್ಲ. ಹಂಗಾಗಿ ಜಯ. ನಾವೇನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ದೇವ್ರು ನಮ್ಗೆ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಹೀಗೆ ಮಾಡ್ಬೇಕಾದ್ರೆ ಮತ್ತೆ ಮುಂದೆ ಬಂದ್ವಿ. ಆಮೇಲೆ ಆಟೋ ತಗೋಬೇಕಾದ್ರೆ ಅವಾಗ ಮೊಬೈಲ್ ಬಂತು. ನನ್ನ ಹತ್ರ ಮೊಬೈಲ್ ತಗೊಳಕ್ಕೆ ದುಡ್ಡು ಆಯಿತು. ಅವಾಗ ಮೊಬೈಲ್ ತಗೊಂಡೆ. ಆಮೇಲೆ ಮೊಬೈಲ್ ತಗೊಂಡೆ, ಇನ್ಸ್ಟಾಗ್ರಾಮ್ ಅಂದಾಗ ಓಪನ್ ಮಾಡೋಕ್ಕೆ ಶುರು ಮಾಡಿದೆ.